ಎಲ್ರಿಗೂ ನಮಸ್ತೆ. ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಇಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆಗೆ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಇದರ ನಿಯೋಜಿತ ನಿರ್ದೇಶಕರು ಹಾಗೂ ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಇದರ ಆಡಳಿತ ಅಧಿಕಾರಿಯಾಗಿರುವಂಥ ರೆವರಿನ್ ಫಾದರ್ ಫಾಸ್ಟಿನ್ ಲೋಬೋ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಬನ್ನಿ ಫಾದರ್. ನಮಸ್ತೆ. ನಮಸ್ತೆ ಫಾದರ್, ಮೊಟ್ಟ ಮೊದಲಾಗಿ ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಆಗಿರಬಹುದು ಅಥವಾ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಆಗಿರಬಹುದು, ಇದರ ಬಗ್ಗೆ ಒಂದು ಸತ್ವಭರಿತ ಸಂದೇಶ ನಮ್ಮ ವೀಕ್ಷಕರಿಗೆ ಕೊಡೋದಾದರೆ ಏನಂತೀರಾ? ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್, ಸೇವಾ ಸಂಸ್ಥೆ ಅಂತ ಕರಿತೇವೆ ನಾವು. ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಹೆಸರಿನ ತಕ್ಕಂತೆ ಇದು ಜನರಿಗೆ ಕಡಿಮೆ ಖರ್ಚಿನಲ್ಲಿ ಯೋಗ್ಯ ಚಿಕಿತ್ಸೆ ಸಿಗುವಂತೆ ಮಾಡುವ ಒಂದು ಸಂಸ್ಥೆ. ಬಡವರ ಒಳಿತನ್ನು ವಿಶೇಷವಾಗಿ ಗಮನದಲ್ಲಿಟ್ಟು ಈ ಸಂಸ್ಥೆಯನ್ನು ಪ್ರಾರಂಭಿಸಲಾಗಿದೆ. ಇದರ ಚರಿತ್ರೆ ನಾವು ನೋಡಿದರೆ, ಇದು ಪ್ರಾರಂಭ ಆದದ್ದೇ ಮಂಗಳೂರಲ್ಲಿ ಹಲವಾರು ರೋಗಗಳಿಂದ ನರಳುತ್ತಿದ್ದ ಜನರು, ವಿಶೇಷವಾಗಿ ಆ ಸಂದರ್ಭದಲ್ಲಿ ಲೆಪ್ರಸಿ ಕಾಯಿಲೆ ವಿಶೇಷವಾಗಿತ್ತು. ಇದಕ್ಕಾಗಿ ಈ ಸಂಸ್ಥೆ ಪ್ರಾರಂಭವಾಯಿತು. ಈ ಪ್ರಾರಂಭವಾದ ಒಂದು ಸಂದರ್ಭ ನಾವು ನೋಡಿದರೆ ಇದು ನಮಗೆ ಸ್ಪಷ್ಟ ಆಗ್ತದೆ. ಫಾದರ್ ಮುಲ್ಲರ್, ಅಗಸ್ಟಸ್ ಮುಲ್ಲರ್ ಅಂತ ಹೇಳಿ ಜರ್ಮನಿಯಿಂದ ಬಂದ ಒಬ್ಬ ಕ್ರೈಸ್ತ ಮಿಷನರಿ, ಅವರು ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ದುಡಿತಾ ಇದ್ದರು. ಆ ಸಂದರ್ಭದಲ್ಲಿ ಅವರು ಈ ಊರಿನಲ್ಲಿ ನೋಡ್ತಾರೆ, ಹಲವಾರು ವ್ಯಕ್ತಿಗಳು ರೋಗದಿಂದ ನರಳುತ್ತಾ ಇದ್ದಾರೆ, ಆದರೆ ಯೋಗ್ಯ ಚಿಕಿತ್ಸೆ ಸಿಗ್ತಾ ಇಲ್ಲ. ಅವರು ಈ ಗಣಿತ ಪ್ರಾಧ್ಯಾಪಕರಾಗಿರುವಾಗ ಗಣಿತದ ಜೊತೆಗೆ ಈ ಹೋಮಿಯೋಪತಿ ಚಿಕಿತ್ಸೆಯ ವಿಧಾನವನ್ನು ಕೂಡ ಕಲಿತಿದ್ದರು. ಅದರಿಂದ ಅವರ ಜೊತೆಗೆ ಅವರಲ್ಲಿ ಕೆಲವಾರು ಮಾತ್ರೆಗಳು ಇದ್ದವು. ಈ ಜನರು ನರಳ್ತಾ ಇರುವಾಗ ಅವರ ಗಮನಕ್ಕೆ ಬಂತು ಏನಂತ ಹೇಳಿದರೆ, ಈ ಜನರಿಗೆ ಏನಾದರೂ ನನ್ನಿಂದ ಸಾಧ್ಯವಾದದನ್ನು ನಾನು ಮಾಡಬೇಕು ಅಂತ ಹೇಳಿ, ಅದಕ್ಕಾಗಿ ಅವರು ಈ ಚಿಕಿತ್ಸೆಯನ್ನು ಪ್ರಾರಂಭಿಸಿದರು. ಅವರು ಈ 1880ರಲ್ಲಿ ಮಂಗಳೂರಿಗೆ ಬಂದಿದ್ದರು. ಆ ಸಂದರ್ಭದಲ್ಲೇ ಈ ಚಿಕಿತ್ಸೆಯನ್ನು ಅವರು ಪ್ರಾರಂಭಿಸಿದರು. ಅವರು ಪ್ರಾರಂಭಿಸಿದ್ದು ಈ ಕಂಕನಾಡಿಯಲ್ಲಿ ಒಂದು ಗುಡ್ಡೆ, ಆ ಗುಡ್ಡೆಯ ಮೇಲೆ ಒಂದು ಆಲದ ಮರ, ಆ ಆಲದ ಮರದ ಬುಡದಲ್ಲಿ ಅವರು ಕುಂದು ಜನರು ಅಲ್ಲಿಗೆ ಬಂದು ಆ ಜನರಿಗೆ ಅವರು ಶುಶ್ರೂಷೆಯನ್ನು ನೀಡುತ್ತಾ ಇದ್ದರು. ಇದರಿಂದ ಪ್ರಾರಂಭವಾದ ಈ ಪುಟ್ಟ ಸಂಸ್ಥೆ ನಂತರ ಒಂದು ಸಣ್ಣ ಗುಡಿಸಲು ಆಸ್ಪತ್ರೆ, ಅದರಿಂದ ಒಂದೊಂದೇ ಆಸ್ಪತ್ರೆ ಹೆಚ್ಚುತ್ತಾ ಹೋಗಿ ಈಗ ಪ್ರಾರಂಭವಾಗುವಾಗ ಅದು ಲೆಪ್ರಸಿ ಆಸ್ಪತ್ರೆ ಮಾತ್ರ ಇತ್ತು. ಆನಂತರ ಇದು ಬೆಳೆದು ಹೋಮಿಯೋಪತಿಯನ್ನು ಆ ವೇಳೆಯಲ್ಲಿ ಚಿಕಿತ್ಸೆಗಾಗಿ ಉಪಯೋಗಿಸ್ತಾ ಇದ್ದರು. ನಂತರ ಅಲೋಪತಿಯನ್ನು ಇದಕ್ಕೆ ಸೇರಿಸಿ, ಜೊತೆಗೆ ಈಗ ಯೋಗ, ನ್ಯಾಚುರೋಪತಿ ಅಥವಾ ಪ್ರಕೃತಿ ಚಿಕಿತ್ಸೆಯನ್ನು ಕೂಡ ಅದು ಈ ಸಂಸ್ಥೆ ಕೊಡ್ತಾ ಇದೆ. ಇವತ್ತು ಇದು ಹೆಮ್ಮರವಾಗಿ ಬೆಳೆದಿದೆ. ಆದರೆ ಈ 1880ರಲ್ಲಿ ನೋಡಿದರೆ ನಾವು, ಆವಾಗ ಏನು ಇಲ್ಲದ ಪರಿಸ್ಥಿತಿಯಲ್ಲಿ ಪ್ರಾರಂಭಿಸಿದ್ದು, ಅದು ದಿನದಿನಕ್ಕೆ ಬೆಳೆದು ಜನರಿಗೆ ಈ ಆಸ್ಪತ್ರೆಯ ಚಿಕಿತ್ಸೆ ಒಳ್ಳೆಯದು ಎಂಬ ಮನವರಿಕೆ ಆದಾಗ ದಿನದಿಂದ ದಿನಕ್ಕೆ ಈ ಆಸ್ಪತ್ರೆಗೆ ಬರುವ ಜನರು ಹೆಚ್ಚಾದರು. ಇವತ್ತು ಇದು ಹೆಮ್ಮರವಾಗಿ ಬೆಳೆದಿದೆ. ಫಾದರ್, ಇವಾಗ ಜನರಲ್ ಆಗಿ ಆಲ್ ಓವರ್ ಒಂದು ಪರ್ಸ್ಪೆಕ್ಟಿವ್ ಕೊಟ್ರಿ, ಬಟ್ ಇವಾಗ ಸ್ಪೆಸಿಫಿಕಲಿ ಇವಾಗ ನಾವು ಫಾದರ್ ಮುಲ್ಲರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬಗ್ಗೆ ಮಾತಾಡೋದಾದರೆ ಇಲ್ಲಿರುವಂತಹ ಸೌಲಭ್ಯ ಹೇಗಿರುತ್ತೆ, ಯಾವ ರೀತಿ ಇರುತ್ತೆ? ಹೋಮಿಯೋಪತಿ ಅಂತ ಹೇಳುವಾಗ ಇದು ಕೂಡ ಒಂದು ಪ್ರಕೃತಿ ಮೂಲದ ಅಥವಾ ಸಸ್ಯ ಮೂಲದ ಚಿಕಿತ್ಸೆ ಅಂತ ಹೇಳ್ಬೋದು. ನಮ್ಮ ಊರಿನಲ್ಲಿ ಆಯುರ್ವೇದ, ಯುನಾನಿ, ಸಿದ್ಧ ಇಂತಹ ಚಿಕಿತ್ಸೆಗಳಿರುವಾಗ ಇದರ ಜೊತೆಗೇ ಇದನ್ನು ಸೇರಿಸಲಾಗಿದೆ. ಅದಕ್ಕಾಗಿ ನಮ್ಮ ಸರ್ಕಾರ ಕೂಡ ಅದನ್ನು ಆಯುಷ್ ಎಂಬ ವಿಭಾಗದಲ್ಲಿ ಒಟ್ಟಿಗೆ ಸೇರಿಸಿದೆ. ಈ ಆಯುಷಲ್ಲಿ ಕೊನೆಯ ಹೆಚ್ಚಿದೆ, ಅದು ಹೋಮಿಯೋಪತಿ. ಈ ಹೋಮಿಯೋಪತಿ ಚಿಕಿತ್ಸೆ ಹೇಗೆ, ಇದರ ಒಂದು ವಿಧಾನ ಅಂತ ಹೇಳಿದರೆ, ಲೈಕ್ ಕ್ಯೂರ್ಸ್ ದ ಲೈಕ್, ಸಿಮಿಲಿಮುಮ್ ಅಂತ ಹೇಳ್ತಾರೆ. ಅಂದರೆ ಯಾವ ರೋಗ ಇದೆ, ಆ ರೋಗದ ಲಕ್ಷಣಗಳೇನಿವೆ, ಆ ಲಕ್ಷಣಗಳನ್ನು ವ್ಯಕ್ತಿಯಲ್ಲಿ ಸೃಷ್ಟಿಸಿ ಆ ವ್ಯಕ್ತಿಯಲ್ಲಿ ಆ ರೋಗಕ್ಕೆ ಪ್ರತಿರೋಧ ಶಕ್ತಿಯನ್ನು ಬೆಳೆಸಿ ಈ ಚಿಕಿತ್ಸೆಯನ್ನು ಕೊಡ್ತಾ ಇರೋದು. ಈ ರೀತಿಯ ಒಂದು ವಿಧಾನ ಇದಾಗಿರುವಾಗ ಇದು ಜನರಿಗೆ ಮೆಚ್ಚುವಂತಹ ವಿಧಾನ. ಯಾಕಂತ ಹೇಳಿದರೆ, ಒಂದು ಮಾತ್ರೆಗಳು ಸಿಹಿ, ಮಕ್ಕಳಿಗೂ ಕೂಡ ಇದು ಇಷ್ಟ, ಅವರು ಸಿಹಿ ತಿಂಡಿ ತಿಂದ ಹಾಗೆಯೇ ಇದನ್ನು ತಗೊಳ್ಬೋದು.
ಎರಡನೇದು, ಇದರಲ್ಲಿ ಈ ಸೈಡ್ ಇಫೆಕ್ಟ್ ಅಂತ ಏನು ಹೇಳ್ತೇವೆ ಅದು ಜಾಸ್ತಿ ಇಲ್ಲ. ನಾವು ಅಲೋಪತಿಯಲ್ಲಿ ಈ ಸೈಡ್ ಇಫೆಕ್ಟ್ ನೋಡ್ತೇವೆ, ಆದರೆ ಇದರಲ್ಲಿ ಅಂತಹ ಸೈಡ್ ಇಫೆಕ್ಟ್ ಇಲ್ಲ. ಮತ್ತು ಈ ಏನು ಗುಣಪಡಿಸುವ ಶಕ್ತಿ ಇದೆ ಅದು ಒಂದು ರೀತಿಯಲ್ಲಿ ನಾವು ಶಾಶ್ವತ ಅಂತ ಹೇಳ್ಬೋದು. ರೋಗವನ್ನು ಶಾಶ್ವತವಾಗಿ ಗುಣಪಡಿಸುವ ಒಂದು ಲಕ್ಷಣ ಈ ಚಿಕಿತ್ಸೆಯಲ್ಲಿ ಇದೆ. ನಮ್ಮ ಈ ಸಂಸ್ಥೆ 1880ರಲ್ಲಿ ಪ್ರಾರಂಭ ಆದದ್ದು ಹೋಮಿಯೋಪತಿಯಿಂದ. ಈಗ ಈ ವಿಭಾಗ ಇಲ್ಲಿ ಹೋಮಿಯೋಪತಿಗಾಗಿಯೇ ಇಡಲಾಗಿದೆ. ಈ ವಿಭಾಗದಲ್ಲಿ ಎಂದು ನಮ್ಮಲ್ಲಿ ಹೋಮಿಯೋಪತಿ 100 ಬೆಡ್ಗಳ ಆಸ್ಪತ್ರೆ ಇದೆ. ಅದರ ಜೊತೆಗೆ ಮೆಡಿಕಲ್ ಕಾಲೇಜ್ ಕೂಡ, ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಕೂಡ ನಮ್ಮಲ್ಲಿದೆ. ಈ ಎರಡು ಜೊತೆಯಾಗಿರುವಾಗ ಹಲವಾರು ರೀತಿಯಲ್ಲಿ ಮಕ್ಕಳು ಇಲ್ಲಿ ಈ ಚಿಕಿತ್ಸೆಯಲ್ಲಿ ತರಬೇತಿಯನ್ನು ಪಡೀತಾ ಇದ್ದಾರೆ. ಹಲವಾರು ಡಾಕ್ಟ್ರುಗಳು ಇವತ್ತು ಇಡೀ ಭಾರತದಲ್ಲಿ ಮತ್ತು ಹೊರದೇಶಗಳಲ್ಲಿ ಕೂಡ ಅವರು ಇಲ್ಲಿ ಚಿಕಿತ್ಸೆ ಪಡೆದು ದುಡಿತಾ ಇದ್ದಾರೆ. ಈ ರೀತಿಯಲ್ಲಿ ಹೋಮಿಯೋಪತಿಯನ್ನು ಅವರು ಎಲ್ಲ ಕೇಂದ್ರಗಳಲ್ಲಿ ಜನಪ್ರಿಯಗೊಳಿಸ್ತಾ ಇದ್ದಾರೆ. ಈ ಚಿಕಿತ್ಸೆಯನ್ನು ಇಲ್ಲಿ ನೀಡ್ತಾ ಇರುವಾಗ ಇದರ ಜೊತೆಗೆ ನಮಗೆ ಮಾತ್ರೆಗಳು ಕೂಡ ಲಭ್ಯ ಇರಬೇಕು. ಈ ಮಾತ್ರೆಗಳು ನಾವು ಎಲ್ಲೆಲ್ಲಿ ಹುಡುಕುವುದಕ್ಕಿಂತ ನಮ್ಮಲ್ಲೇ ಇದನ್ನು ನಾವು ಸಿದ್ಧಪಡಿಸಿದರೆ ಅದರ ಏನು ಲಕ್ಷಣಗಳಿವೆ, ಉತ್ತಮ ಲಕ್ಷಣಗಳನ್ನು ಬೆಳೆಸಿ ಉತ್ತಮ ಗುಣಮಟ್ಟದ ಈ ಮಾತ್ರೆಗಳನ್ನು ನಾವು ಸಿದ್ಧಪಡಿಸಿ ಜನರಿಗೆ ಕೊಟ್ಟಾಗ ಚಿಕಿತ್ಸೆ ಕೂಡ ಪರಿಣಾಮಕಾರಿಯಾಗ್ತದೆ. ಅದಕ್ಕೆ ಬೇಕಾಗಿ ನಮ್ಮಲ್ಲಿ ಈ ಮಾತ್ರೆಗಳನ್ನು ಸಿದ್ಧಪಡಿಸುವ ಘಟಕ ಕೂಡ ಇದೆ. ಈ ಘಟಕದಿಂದ ನಾವು ಮಾತ್ರೆಗಳನ್ನು ತಯಾರಿಸಿ ನಮ್ಮ ಅಗತ್ಯಕ್ಕೆ ಉಪಯೋಗಿಸ್ತೇವೆ. ಅದರ ಜೊತೆಗೆ ಇಡೀ ಭಾರತದಾದ್ಯಂತ ಈ ಚಿಕಿತ್ಸೆಗಳು, ಈ ಮಾತ್ರೆಗಳು ಹೋಗ್ತಾ ಇವೆ. ಹೊರಗಿನ ದೇಶ ಕೂಡ ನಾವು ಕಳಿಸಿಕೊಡ್ತಾ ಇದ್ದೇವೆ. ಈ ರೀತಿಯಲ್ಲಿ ಇಲ್ಲಿ ಹೋಮಿಯೋಪತಿಗೆ ವಿಶೇಷ ಗಮನವನ್ನು ನೀಡುವ ಒಂದು ನಮ್ಮ ವಿಧಾನ ಇದೆ, ನಮ್ಮ ಗಮನ ಇದೆ. ಇದು ಜನಪ್ರಿಯ ಆಗ್ತಾ ಇದೆ. ಹೆಚ್ಚೆಚ್ಚು ಕೇರಳದಲ್ಲಿ ಮತ್ತು ತಮಿಳುನಾಡಿನಲ್ಲಿ ಇದು ಜನಪ್ರಿಯ ಆಗಿದೆ. ನಮ್ಮ ಊರಿನಲ್ಲಿ ಅದೇ ರೀತಿ ನಮ್ಮ ಉತ್ತರ ಭಾರತದಲ್ಲಿ ಇದು ಜನಪ್ರಿಯ ಆಗ್ತಾ ಬರ್ತಾ ಇದೆ. ಈ ರೀತಿಯಲ್ಲಿ ನಾವು ನೋಡಿದರೆ ಹೋಮಿಯೋಪತಿ ಭಾರತಕ್ಕೆ, ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಪರಿಚಯಿಸಿಕೊಟ್ಟ ಖ್ಯಾತಿ ನಮ್ಮ ಫಾದರ್ ಮುಲ್ಲರ್ ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಗೆ ಇದೆ. ವೀಕ್ಷಕರೇ, ಇವಾಗ ನಮ್ಮ ಜೊತೆಗಿದ್ದಾರೆ ವೈಸ್ ಪ್ರಿನ್ಸಿಪಲ್, ಪ್ರೊಫೆಸರ್ ಆ್ಯಂಡ್ HOD ಆಫ್ ಡಿಪಾರ್ಟ್ಮೆಂಟ್ ಆಫ್ OBG, ಅದೇ ರೀತಿ ಚೀಫ್ ಕನ್ಸಲ್ಟೆಂಟ್ ಆಫ್ ಜೆನೆಸಿಸ್ ಫರ್ಟಿಲಿಟಿ ಕ್ಲಿನಿಕ್ ಡಾಕ್ಟರ್ ವಿಲ್ಮಾ ಮೀರಾ ಡಿಸೋಜಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ತೆ. ನಮಸ್ತೆ. ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊಟ್ಟ ಮೊದಲ ಪ್ರಶ್ನೆ, ಇನ್ಫರ್ಟಿಲಿಟಿ ಕನ್ನಡದಲ್ಲಿ ಹೇಳೋದಾದ್ರೆ ಬಂಜೆತನ ಅಂದ್ರೆ ಏನು? ಬಂಜೆತನ ಅಂತ ಹೇಳಿದರೆ, ಒಂದು ವೇಳೆ ಮದುವೆಯಾದ ದಂಪತಿಗಳಲ್ಲಿ ಮಹಿಳೆಗೆ ಸರಿಯಾಗಿ ಋತುಚಕ್ರ ಆಗಿ 1 ವರ್ಷದ ತನಕ ಅಸುರಕ್ಷಿತ ಲೈಂಗಿಕತ್ವ ಇದ್ದು ಯಾವುದೇ ಗರ್ಭ ನಿರೋಧಕ ವಸ್ತುಗಳನ್ನು ಬಳಸದೆ ಗರ್ಭಧಾರಣೆಯಾಗದಿದ್ದರೆ ಇದಕ್ಕೆ ಬಂಜೆತನ ಅಂತ ಕರಿತೀವಿ. ಹಾಗಾದರೆ ಬಂಜೆತನಕ್ಕೆ ಕಾರಣ ಏನಿರುತ್ತೆ ಡಾಕ್ಟರ್? ಬಂಜೆತನಕ್ಕೆ ಅನೇಕ ಕಾರಣಗಳುಂಟು, ಆದರೆ ಸ್ತ್ರೀ ಪ್ರಧಾನ ಕಾರಣಗಳು 40% ಅಂತ ಹೇಳ್ಬೋದು, ಮತ್ತು ಪುರುಷ ಪ್ರಧಾನ ಕಾರಣಗಳು 30%, ಮತ್ತು ಇಬ್ಬರಲ್ಲೂ ಇರುವ ನ್ಯೂನತೆಗಳು 20%, ಮತ್ತು ಕೆಲವೊಮ್ಮೆ ಕಾರಣ ಇಲ್ಲದೇ ಇರ್ಬೋದು 10%. ಸೊ ಮುಖ್ಯವಾಗಿ ಸ್ತ್ರೀ ಪ್ರಧಾನ ಕಾರಣಗಳು 40% ಅಂತ ಹೇಳ್ತೀವಿ. ಇತ್ತೀಚಿನ ಕಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅಂಡಾಶಯದ ತೊಂದರೆಗಳು ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣುವುದಂದರೆ ಅಂಡಾಶಯದ ತೊಂದರೆಗಳು. ಏನಾಗ್ತದೆ ಅಂತ ಹೇಳಿದರೆ, ಋತುಚಕ್ರದಲ್ಲಿ 14ನೇ ದಿವಸದಲ್ಲಿ ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗಬೇಕು. ಆ ಅಂಡಾಣುಗಳು ಬಿಡುಗಡೆ ಆದರೆ ಮಾತ್ರ ಮಕ್ಕಳಾಗುವ ಚಾನ್ಸಸ್ ಇರ್ತದೆ. ಅಂದರೆ ಅಂಡಾಶಯದಿಂದ ಅಂಡಾಣು ಅಂದರೆ ತತ್ತಿ ಬಿಡುಗಡೆಯಾದಾಗ ವೀರ್ಯಾಣು ಅದಕ್ಕೆ ಇದು ಯುನೈಟ್ ಆಗಿ ಮತ್ತು ಕನ್ಸೆಪ್ಷನ್ ಆಗ್ತದೆ. ಸೊ ಇದು ಆಗದವರಲ್ಲಿ ಇದಕ್ಕೆ PCOD ಅಂತ ಹೇಳ್ತಾರೆ. ಸೊ ಅದೊಂದು ಕಾರಣ. ಮತ್ತು ಇನ್ನೊಂದು ಮುಖ್ಯ ಕಾರಣ ಅಂತ ಹೇಳಿದರೆ ಗರ್ಭಕೋಶದ ಗೆಡ್ಡೆಗಳು. ಸೊ ಗರ್ಭಕೋಶದ ಗೆಡ್ಡೆಗಳು ಸಹ ಹಾಗೆ, ಎಲ್ಲ ಗರ್ಭಕೋಶದ ಗೆಡ್ಡೆಗಳು ಬಂಜೆತನಕ್ಕೆ ಕಾರಣ ಆಗೋದಿಲ್ಲ. ಏನಾಗ್ತದೆ ಅಂತ ಹೇಳಿದರೆ, ಗರ್ಭಕೋಶದಲ್ಲಿ 3 ಪದರಗಳಿರ್ತದೆ. ಒಳಗಿನ ಪದರ, ಅದಕ್ಕೆ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಮಧ್ಯದ ಪದರ, ಅದಕ್ಕೆ ಮಯೋಮೆಟ್ರಿಯಮ್, ಮತ್ತು ಹೊರಗಿನ ಪದರಕ್ಕೆ ನಾವು ಪೆರಿಮೆಟ್ರಿಯಮ್ ಅಂತ ಹೇಳ್ತೀವಿ. ಆದರೆ ಒಳಗಿನ ಪದರ ಎಲ್ಲಿ ಇದು ಭ್ರೂಣ ಬೆಳೀತದ ಆ ಜಾಗದಲ್ಲಿ ಏನಾದರೂ ಗೆಡ್ಡೆಗಳಿದ್ದರೆ ಇದು ಸ್ಪರ್ಮ್ ಅಂದರೆ ಚಲಾವಣೆಗೆ ಅಡಚಣೆ ಉಂಟಾಗಿ
ಅದು ಬಂಜೆತನಕ್ಕೆ ಕಾರಣ ಆಗ್ತದೆ. ಕೆಲವೊಮ್ಮೆ ಪಾಸಿಟಿವ್ ಬರ್ತದೆ, ಆದರೆ ಅದು ಎಲ್ಲಿ ಇದಾಗ್ತದೆ, ಇಂಪ್ಲಾಂಟೇಷನ್ ಆಗ್ತದೆ, ಅಲ್ಲಿ ಒಂದು ಫೈಬ್ರಾಯ್ಡ್ ಅಥವಾ ಗೆಡ್ಡೆ ಇದ್ದರೆ ಕೆಲವೊಮ್ಮೆ ರಿಪೀಟೆಡ್ಲಿ ಎಬಾರ್ಷನ್ ಆಗ್ತದೆ, ಗರ್ಭಪಾತ ಆಗ್ತದೆ. ಸೊ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ 2-3 ಗೆಡ್ಡೆಗಳಿದ್ದರೆ ಅದು ಸಹ ತೊಂದರೆ ಬರ್ತದೆ, ಅಡಚಣೆಗೆ. ಸ್ಪರ್ಮ್ ಟ್ರಾವೆಲ್ ಮಾಡಲಿಕ್ಕೆ ಆಗೋದಿಲ್ಲ, ಡಿಂಬನಾಳಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಸೊ ಅದರಿಂದ ಸಹ ತೊಂದರೆ ಬರ್ತದೆ. ಈ ಪೀರಿಯಡ್ಸ್ ಆಗುವಂಥದ್ದು ಕೂಡ ಎಂಡೋಮೆಟ್ರಿಯಂ ವಾಲೆ ಬ್ರೇಕ್ ಆಗಿ ಪೀರಿಯಡ್ಸ್ ಮಂತ್ಲಿ ಪೀರಿಯಡ್ಸ್ ಬರ್ತದೆ. ಹೌದು. ಆದರೆ ಇವಾಗ PCOD ಅಂತ ಹೇಳಿದ್ರಿ, ಪೋಸ್ಟ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್. ಅಂದರೆ ಇದರ ಲಕ್ಷಣ ಹೇಗಿರುತ್ತೆ ಡಾಕ್ಟರ್? ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಮತ್ತು ಡಿಸೀಸ್ ಅಂತ ಹೇಳಿದರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಋತುಚಕ್ರದಲ್ಲಿ ವ್ಯತ್ಯಾಸ ಬರ್ತದೆ. ನಾರ್ಮಲ್ ಆಗಿ 28 to 30 ಡೇಸಿಗೆ ಋತುಚಕ್ರ ಆಗ್ತದೆ, ಎಲ್ಲ ಫಿಮೇಲ್ಸಿನವರಿಗೆ ಋತುಸ್ರಾವ ಆಗ್ತದೆ. ಆದರೆ ಇದರ PCODಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ 35ರಿಂದ 40 ದಿವಸಕ್ಕೆ ಒಮ್ಮೆ ರಕ್ತಸ್ರಾವ ಆಗ್ತದೆ. ಇದು ಬಿಟ್ಟರೆ ಹಾಗೆ ಮತ್ತು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಇದು ಋತುಸ್ರಾವ ಆಗ್ತದೆ. ಸೊ ಇದರಿಂದ ಓವ್ಯುಲೇಷನ್ ಯಾವಾಗ ಆಗ್ತದೆ ಅಂತ ಕೆಲವರಿಗೆ ಗೊತ್ತಾಗೋದಿಲ್ಲ. ಸೊ ವಿಪರೀತ ರಕ್ತಸ್ರಾವ ಒಂದು, ಮತ್ತು ಇನ್ನೊಂದು ಋತುಚಕ್ರದಲ್ಲಿ ವ್ಯತ್ಯಾಸ ಕಂಡುಬರ್ತದೆ, ಮತ್ತೊಂದು ಬೊಜ್ಜುತನ ಬರ್ತದೆ, ಒಬೇಸಿಟಿ ಅಂತ ಹೇಳ್ತೇವೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ಅಸಹಜ ಕೂದಲು ಬೆಳವಣಿಗೆ, ಕೆಲವೊಮ್ಮೆ ಮುಖದ ಮೇಲೆ ಚೆಸ್ಟ್ ಎಬ್ನಾರ್ಮಲ್ ಹೇರ್ ಗ್ರೋತ್ ಇರ್ತದೆ, ಮತ್ತು ಕೆಲವೊಮ್ಮೆ ಮೊಡವೆಗಳು ಮುಖದ ಮೇಲೆ ಕೆಲವು ಪಿಂಪಲ್ಸ್ನ ಥರ ಬರ್ತದೆ, ಹೇರ್ ಫಾಲ್ ಸಹ ಕೆಲವೊಮ್ಮೆ ಇರ್ತದೆ. ಸೊ ಇದೆಲ್ಲ ಕೆಲವು ಲಕ್ಷಣಗಳು ನೋಡಿ ನಾವು ಮತ್ತು ಅವರಿಗೆ ಪರೀಕ್ಷೆಗೆ ಕಳಿಸ್ತೇವೆ. ಸೊ ಪರೀಕ್ಷೆಗೆ ಅಂದರೆ ಅಲ್ಟ್ರಾಸೌಂಡು, ಸಿಸ್ಟ್ ಏನಾದರೂ ಉಂಟಾ ಅಂತ. ಸೊ ಅದನ್ನು ಗುರ್ತ ಮಾಡಿಕೊಂಡು ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಇದ್ದರೆ ಮದ್ದು ಕೊಡ್ತೇವೆ. ಇನ್ನೊಂದು PCOS ಅಂತ ಕೇಳ್ಪಟ್ಟಿದ್ದೀನಿ. ಹೌದು, ಅದಂದರೆ ಬೇರೆ ಎಲ್ಲ ಅದು ಮೆಟಬಾಲಿಕ್ ಡಿಸಾರ್ಡರ್ ಅಂತ ಹೇಳ್ತೇವೆ. ಸೊ ಆ ಬೊಜ್ಜುತನದಿಂದ ಬೇರೆ ಕಾಯಿಲೆಗಳು ಅಥವಾ ಡಯಾಬಿಟಿಸ್ ಬಂದು ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಹೇಳ್ತಾರೆ. ಸೊ ಅಂತೆಲ್ಲ ಇದ್ದು ಅದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಥರ ಬರ್ತದೆ. ಸಿಸ್ಟ್ ಅಂತ PCOD ಅಂತ ಹೇಳಿದ್ರೆ ಖಾಲಿ ನಮ್ಮ ಅಂಡಾಶಯದಲ್ಲಿ ಅಂಡಾಣುಗಳು ಬಿಡುಗಡೆ ಆಗಿದ್ರೆ ಸಣ್ಣ ಸಣ್ಣ ಒಂದು ಸಿಸ್ಟ್ ಥರ ಒಂದು ನೀರಿನ ದ್ರವ ಥರ ಒಂದು ಇದು ಅಲ್ಲಿ ನಿಲ್ತದೆ. ಸೊ ಅದು ದೊಡ್ಡದಾಗೋದಿಲ್ಲ, ಹೊಡೆಯುವುದಿಲ್ಲ, ತತ್ತಿಸ ಬಿಡುಗಡೆ ಆಗೋದಿಲ್ಲ ಅದರಿಂದ. ಇನ್ನೊಂದು ನೀವು ಇದು ಕ್ಯಾನ್ಸರ್ ಅಂದ್ರೆ ಗಡ್ಡೆ ಕ್ಯಾನ್ಸರ್ ಅಂತ ಹೇಳ್ಬೋದಲ್ಲ? ಇಲ್ಲ, ಗರ್ಭಕೋಶದ ಗೆಡ್ಡೆಗಳು ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಆಗೋದು. ಓಕೆ, ಅದು ಗಡ್ಡೆ ಅಂದ್ರೆ ಅದು ಬಿನೈನ್ ಟ್ಯೂಮರ್ ಆಗಿರುತ್ತೆ, ಸೊ ಬರೀ ಗಡ್ಡೆ ಅಂತ ಹೇಳ್ಬೋದು. ಇದು ಯಾಕಾಗಿ ಬರುತ್ತೆ? ಇದು ಅದರಲ್ಲಿ ನಾನಾ ಕಾರಣಗಳುಂಟು. ಇದರಲ್ಲಿ ಮುಖ್ಯವಾಗಿ ನಾವು ಹೇಳ್ಬೋದಾದರೆ ಒಂದು ಹಾರ್ಮೋನಿನ ತೊಂದರೆಯಿಂದ, ಈಸ್ಟ್ರೋಜನ್ ಅಂತಂದು ಹಾರ್ಮೋನಿಂದ ಬರ್ಬೋದು. ಮತ್ತು ಕೆಲವರು ಪೀರಿಯಡ್ಸ್ ಎಲ್ಲ ಸರಿಯಾಗಿ ಆಗದಿದ್ದರೆ OCP ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳೋದು, ಅದರಿಂದ ಸಹ ಕೆಲವೊಮ್ಮೆ ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಜಾಸ್ತಿಯಾಗಿ ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಥವಾ ಮೆನ್ಸಸ್ ಪೋಸ್ಟ್ಪೋನ್ ಆಗಲಿಕ್ಕೆ ಕೆಲವು ಮಾತ್ರೆಗಳನ್ನು ತೆಗೆದುಕೊಳ್ತಾರೆ. ಸ್ಟ್ರೆಸ್ಸಿಂದ ಸಹ ಬರ್ಬೋದು. ಸೊ ನಾನಾ ಕಾರಣಗಳಿಂದ ಫೈಬ್ರಾಯ್ಡ್ಸ್ಗಳು ಬರುವ ಚಾನ್ಸಸ್ಗಳು ಇದೆ. ಅಂದರೆ ಪೀರಿಯಡ್ಸ್ ಮುಂದೆ ಹೋಗಬೇಕು ಅನ್ನೋ ಟ್ಯಾಬ್ಲೆಟ್, ಇನ್ನೊಂದು ಕನ್ಸೀವ್ ಆಗಬಾರ್ದು ಕೆಲವರನ್ನು ಟ್ಯಾಬ್ಲೆಟ್ಸ್ ತಗೊಳ್ತೇವೆ. 21 ದಿವಸಕ್ಕೆ ಅದನ್ನು ಮಾತ್ರೆ ಉಂಟು, ಅದನ್ನು ತೆಗೆದುಕೊಳ್ತಾರೆ. ಸೊ ಇದೆಲ್ಲ ಕೆಲವೊಮ್ಮೆ ತೊಂದರೆಗಳಿಂದ ಗರ್ಭಕೋಶದಲ್ಲಿ ಗೆಡ್ಡೆ, ಬ್ರೆಸ್ಟಿನಲ್ಲಿ ಗೆಡ್ಡೆ ಎಲ್ಲ ಬರುವ ಚಾನ್ಸಸ್ ಇದೆ. ಓಕೆ, ಫೈನ್. ಆದ ಕಾರಣ ಆದಷ್ಟು ಅವಾಯ್ಡ್ ಮಾಡಬೇಕು ಅಂತಾರೆ. ಇನ್ನೊಂದು ನಾರ್ಮಲ್ ಆಗಿ ಬಂಜೆತನ ಅನ್ನೋದು ಮಹಿಳೆಯರಲ್ಲಿ ನಾವು ಕೇಳಿರ್ತೀವಿ, ಆದರೆ ಪುರುಷರಲ್ಲೂ ಬಂಜೆತನ ಇರುತ್ತಾ? ಪುರುಷರಲ್ಲೂ ಬಂಜೆತನ. ಈಗಿನ ಕಾಲದಲ್ಲಿ ನೋಡುವುದಾದರೆ ಮೊದಲಿನ ಕಾಲದಲ್ಲಿ ಮಹಿಳೆಯರಿದ್ದೇ ಜಾಸ್ತಿ ಕಾರಣ ಅಂತ ಹೇಳ್ಬೋದು. ಆದರೆ ಈಗಿನ ಕಾಲದಲ್ಲಿ ಪುರುಷರು ಸಮಾನವಾಗಿ ಕಾರಣರಾಗುತ್ತಾರೆ. ಯಾಕಂತ ಹೇಳಿದರೆ ಪುರುಷರಲ್ಲಿ ಮೊದಲಾಗಿ ಅವರ ಲೈಫ್ ಸ್ಟೈಲ್, ಈಗ ಸ್ಮೋಕಿಂಗ್, ಈಗಿನ ಯಂಗ್ಸ್ಟರ್ಸ್ನವರು ಈಗಾಗಲೇ ತುಂಬ ಸ್ಮೋಕ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಕಾಲೇಜ್ ಲೈಫಲ್ಲೆಲ್ಲ. ಸೊ ಏನಾಗ್ತದೆ ಅಂತ ಹೇಳಿದರೆ ಆ ಸ್ಮೋಕಿಂಗ್ ಮಾಡೋದರಿಂದ ಮತ್ತು ಆಲ್ಕೋಹಾಲ್ ತೆಗೆದುಕೊಳ್ಳೋದರಿಂದ ಇದು ಸ್ಪರ್ಮೆಟೋಜೆನಿಸಿಗೆ ತೊಂದರೆಯಾಗಿ ಅವರ ವೀರ್ಯಾಣುಗಳ ಉತ್ಪಾದನೆ ಕಡಿಮೆಯಾಗಿ ಅಥವಾ ಅದರಲ್ಲಿ ಎಬ್ನಾರ್ಮಲ್ ಸ್ಪರ್ಮ್ ಕೌಂಟ್ ಎಲ್ಲ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸ್ಮೋಕಿಂಗ್ನಲ್ಲಿ ನಿಕೋಟಿನ್ ಎಂಬ ಒಂದು ಸಬ್ಸ್ಟೆನ್ಸ್ ಇರ್ತದೆ. ಸೊ ಅದೇನು ಮಾಡ್ತದೆ ಅಂದರೆ ವ್ಯಾಸೋ ಕನ್ಸ್ಟ್ರಿಕ್ಷನ್ ಮಾಡ್ತದೆ ಅವರ ಟೆಸ್ಟಿಸ್ನಲ್ಲಿ. ಸೊ ಇದರಿಂದ ಆಕ್ಸಿಜನ್ ಸಪ್ಲೈ ಎಲ್ಲ ಕಡಿಮೆ ಆಗ್ತದೆ. ಸೊ ಇದು ಸ್ಪರ್ಮೆಟೋಜೆನಿಸಿಗೆ ಎಫೆಕ್ಟ್ ಆಗಿ ಅದರಿಂದ ಡಿಕ್ರೀಸ್ ಸ್ಪರ್ಮ್ ಕೌಂಟು ಬರ್ತದೆ. ಇವಾಗ ನೀವು ಡಿಕ್ರೀಸ್ಡ್ ಸ್ಪರ್ಮ್ ಕೌಂಟ್ ಅಂದರೆ ವೀರ್ಯಾಣು ಕಮ್ಮಿ ಆಗೋದು ಅಂತ ಹೇಳಿದರೆ, ಹಾಗಾದರೆ ಕಮ್ಮಿ ಆಗೋದು ಅಂತ ಹೇಳಿದರೆ ರಿಲೀಸ್ ಆಗುತ್ತೆ, ಸ್ಪರ್ಮ್ ರಿಲೀಸ್ ಆಗುತ್ತೆ, ಆದರೆ ಎಬ್ನಾರ್ಮಲ್ ಇರ್ತದೆ ಕೆಲವೊಮ್ಮೆ. ಅದಕ್ಕೆ ಟೆರಟೋಜೋಸ್ಪರ್ಮಿಯಾ ಅಂತ ಹೇಳ್ತಾರೆ. ಅದರ ತಲೆ ಅಥವಾ ಬಾಲ ಅದು ಬಾಡಿ ಸರಿ ಇರುವುದಿಲ್ಲ. ಸೊ ಮಾರ್ಫಾಲಜಿ ಸರಿ ಇರೋದಿಲ್ಲ. ಅದು ಜಾಸ್ತಿಯಾಗಿ ಯಾರು ಶರಾಬ್ ಕುಡಿತಾರದು, ಆಲ್ಕೋಹಾಲ್ ಕುಡಿತಾರೆ ಅಂಥವರಲ್ಲಿ ಜಾಸ್ತಿಯಾಗಿ ಟೆರಟೋಜೋಸ್ಪರ್ಮಿಯಾ ಬರ್ತದೆ. ಮಾರ್ಫಾಲಜಿಯಲ್ಲಿ ಸ್ಮೋಕಿಂಗ್ ಮಾಡೋದರಿಂದ ಸ್ಪರ್ಮ್ ಕೌಂಟ್ ಡಿಕ್ರೀಸ್ ಆಗುವ ಚೇಂಜಸ್ ಬರ್ತದೆ. ಮೊಟಿಲಿಟಿ ಜಾಸ್ತಿ ಇರೋದಿಲ್ಲ, ನಾರ್ಮಲ್ ಮೊಟಿಲಿಟಿ ಇರಬೇಕು, ಕೌಂಟ್ ಇರಬೇಕು, ಹಾಗೆ.
ಅದಕ್ಕೇನಾದರೂ ಪರಿಹಾರ ಇದೆಯಾ? ಸ್ಪರ್ಮ್ ಕೌಂಟ್ ಇವಾಗ ಒಂದು ಸ್ಮೋಕಿಂಗಿಂದೆಲ್ಲ ಸ್ಪರ್ಮ್ ಕೌಂಟ್ ರೆಡ್ಯೂಸ್ ಆಯಿತು ಅಂತ ಆಗ್ಬೋದು ಅಂತ ಹೇಳಿದ್ರಿ. ನಾರ್ಮಲ್ ಆಗಿ ಜೆನೆಟಿಕ್ ಆಗಿ ಸ್ಪರ್ಮ್ ಕೌಂಟ್ ರೆಡ್ಯೂಸ್ ಆಗುವಂಥ ಚಾನ್ಸಸ್ ಇದೆಯಾ? ಚಾನ್ಸಸ್ ಇರ್ತದೆ, ಕೆಲವೊಮ್ಮೆ ಹೇಳಲಿಕ್ಕೆ ಆಗೋದಿಲ್ಲ. ಕಂಜೆನಿಟಲ್ ಡಿಫೆಕ್ಟ್ ಎಲ್ಲ ಇದ್ದರೆ ಅದರಿಂದ ಸಹ ಎಬ್ನಾರ್ಮಲ್ ಅಥವಾ ಏಜೋಸ್ಪರ್ಮಿ ಅಂತ ಹೇಳ್ತೀವಿ, ಸ್ಪರ್ಮ್ ಇರ್ಲಿಕ್ಕೆ ಕೌಂಟೇ ಕಮ್ಮಿ ಇರ್ತದೆ ಕೆಲವು. ಹೀಗಿರ್ಬೇಕಾದ್ರೆ ಇದಕ್ಕೆ ಪರಿಹಾರ ಏನು? ಹೇಗೆ ಸ್ಪರ್ಮ್ ಕೌಂಟ್ ಜಾಸ್ತಿ ಮಾಡೋದು ಚಾನ್ಸಸ್ ಇದೆಯಾ? ಚಾನ್ಸಸ್ ಉಂಟು. ಹೇಗೆ? ಫುಡ್ ಅಂತಲ್ಲ, ಫುಡ್ಡಿಂದ ಸಹ ಅಲ್ಲ, ಕೆಲವೊಮ್ಮೆ ಅದು ಅವರ ಅಭ್ಯಾಸವನ್ನು ಚಟವನ್ನು ಅವರು ಬಿಡಬೇಕಾಗ್ತದೆ. ಧೂಮಪಾನ ಸೇರುವುದು ಅಥವಾ ಸ್ಮೋಕಿಂಗ್ ಮಾಡೋದನ್ನು ಅವರು ಸ್ಟಾಪ್ ಮಾಡಬೇಕಾಗ್ತದೆ. ಇಲ್ಲದ್ರೆ ಕ್ರಮೇಣವಾಗಿ ಅವರು ಕಮ್ಮಿ ಮಾಡಿ ಬರ್ತಾ ಇದ್ದರೆ ಸಹ ಕೆಲವೊಮ್ಮೆ ಇನ್ಕ್ರೀಸ್ ಆಗುವ ಚಾನ್ಸಸ್ ಇರ್ತದೆ. ಮತ್ತು ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈಗಿನ ಗಜೆಟ್ಸ್ ಅದರಿಂದ ಸಹ ಸ್ಪರ್ಮ್ ಕೌಂಟು ತುಂಬ ಕಮ್ಮಿ ಆಗುವ ಚಾನ್ಸಸ್ ಇರ್ತದೆ. ಯಾಕಂದರೆ ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಉಂಟಲ್ಲ, ಅದು ಸಹ ನಮ್ಮ ಇದಕ್ಕೆ ಟೆಸ್ಟಿಸ್ನಲ್ಲಿರುವ DNA ಅಂತ ಒಂದು ಇದು ಉಂಟು, ಅದಕ್ಕೆ ಅದು ಎಫೆಕ್ಟ್ ಆಗಿ ಸ್ಪರ್ಮೆಟೋಜೆನಿಸಿಸಿಂದ ಡಿಕ್ರೀಸ್ ಸ್ಪರ್ಮ್ ಕೌಂಟಿಗೆ ಅದು ಕಾರಣ ಮಾಡಿಕೊಡ್ತದೆ. ಓಕೆ, ಇವಾಗ ನೀವು ಹೇಳಿರೋ ಪ್ರಕಾರ ಫುಡ್ ಮೂಲಕ ಅಥವಾ ಲೈಫ್ ಸ್ಟೈಲ್ನ ಚೇಂಜ್ ಮಾಡೋ ಮೂಲಕ. ಮತ್ತೊಂದು ಗಜೆಟ್ಸ್, ಲ್ಯಾಪ್ಟಾಪು, ಮೊಬೈಲ್ ಫೋನ್ಸ್ ಅದೆಲ್ಲ ಯೂಸ್ ಮಾಡಿ. ಮತ್ತು ಇನ್ನೊಂದು ಅನ್ಹೆಲ್ತಿ ಫುಡ್, ಅವರು ಸರಿಯಾಗಿ ಊಟ ಮಾಡದೆ ಟೈಮಿಗೆ ಊಟ ಮಾಡದಿದ್ದರೆ, ಜಂಕ್ ಫುಡ್ಡನ್ನು ತೆಗೆದುಕೊಂಡ್ರೆ ಅದರಿಂದ ಒಬೇಸಿಟಿ ಬಂದು, ಈ ಒಬೇಸಿಟಿಯಿಂದ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಬೊಜ್ಜುತನದಿಂದ ಸ್ಪರ್ಮೆಟೋಜೆನಿಸಿಸ್ಗೆ ಎಫೆಕ್ಟ್ ಆಗ್ತದೆ. ಅದರಿಂದ ಓಕೆ ಫೈನ್, ಡಯಾಬಿಟಿಸ್ ಸಹ ಬರ್ತದೆ ಕೆಲವೊಮ್ಮೆ ಒಬೇಸಿಟಿಯಿಂದ. ಸೊ ಇಂಥ ತೊಂದರೆಗಳು ನಂತರ ಜಾಸ್ತಿ ಆಗ್ತಾ ಬರ್ತದೆ. ಓಕೆ, ಇವಾಗ ಈ ಬಂಜೆತನಕ್ಕೆ ಪರಿಹಾರ ಅಂತ ಏನಾದರೂ ಇದೆಯಾ? ಹಾಗಾದರೆ ಪರಿಹಾರ ಉಂಟು, ಆದರೆ ಎಲ್ಲ ದಂಪತಿಗಳು ಬಂಜೆತನ ಯಾರ ಹತ್ರ ಇದು ತೊಂದರೆಗಳು ಉಂಟು, ಗಂಡ ಹೆಂಡತಿ ಇಬ್ಬರೂ ಕನ್ಸಲ್ಟೇಷನಿಗೆ ಬರಬೇಕು. ಅದರಲ್ಲಿ ಹೇಳಲಿಕ್ಕಾಗೋದಿಲ್ಲ ಹೆಂಡತಿಯ ಪ್ರಾಬ್ಲಮ್ ಅಥವಾ ಗಂಡನ ಪ್ರಾಬ್ಲಮ್ ಅಂತ. ಮೊದಲು ಬರುವಾಗ ಇಬ್ಬರೂ ವೈದ್ಯರ ಬಳಿ ಬಂದು ಸಲಹೆಯನ್ನು ಪಡಿಬೇಕು. ನಂತರ ಅವರು ಬಂದ ಮೇಲೆ ನಾವು ಅವರಿಗೆ ಇನ್ವೆಸ್ಟಿಗೇಷನ್ಸನ್ನು ಕೊಡ್ತೇವೆ. ಅದರ ನಂತರ ನಮಗೆ ತಿಳಿತದೆ ಯಾರಿಗೆ ಏನು ತೊಂದರೆ ಉಂಟಂತ. ಗಂಡಸರೇ ಹೇಳಬಾರ್ದು ಹೆಂಗಸರಿಗೆ ನನ್ನ ವೈಫಿಗೆ ತೊಂದರೆ ಉಂಟು, ನೀನೇ ಹೋಗು, ನೀನೇ ಮದ್ದು ತೆಗೆದುಕೊಳ್ಳು ಅಂತ. ಅದು ಈಗೋ ಪ್ರಾಬ್ಲಮ್ ಇರಬಾರ್ದು. ಅವರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡ್ರೆ ಮಾತ್ರ ಅವರ ಬಾಳು ಒಳ್ಳೆಯದಾಗ್ತದೆ. ಇಲ್ಲದಿದ್ದರೆ ಏನಾಗ್ತದೆ ಅಂತ ಹೇಳಿದರೆ, ಇಂಥ ತೊಂದರೆ ಬಂದು ಕೆಲವೊಮ್ಮೆ ಕುಟುಂಬ ಸಮೇತ ನಾಶವಾಗ್ತದೆ. ಇದು ಈಗೋ ಪ್ರಾಬ್ಲಮ್ಸ್ ಇದ್ದರೆ. ಕೆಲವೊಮ್ಮೆ ಗಂಡಸರು ಪರೀಕ್ಷೆಗೆ ಹೋಗುವುದಿಲ್ಲ. ಸೊ ಮಹಿಳೆಗೆ ಏನಾಗ್ತದೆ ಅಂದರೆ, ಪುರುಷರ ಪ್ರಾಬ್ಲಮ್ನಿಂದ ಮಹಿಳೆಯರು ಮಕ್ಕಳಾಗುವ ಭಾಗ್ಯವನ್ನು ಕಳೆದುಕೊಳ್ತಾರೆ. ಇದು ಒಂದು ದೊಡ್ಡ ಸಮಸ್ಯೆ ಆ್ಯಕ್ಚುಲಿ. ಪುರುಷರು ಇನ್ವೆಸ್ಟಿಗೇಷನ್ಸ್ ಸ್ಪರ್ಮ್ ಕೌಂಟು ಮಾಡಿ ಅಂತ ಹೇಳಿದ್ರು ಸಹ ಕೆಲವೊಮ್ಮೆ ಅವರು ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ನಂದೇನು ತೊಂದರೆ ಇಲ್ಲ, ನೀವೇ ಹೋಗಿ ಚೆಕಪ್ ಮಾಡಿ, ನಿಮ್ಮದೇ ಇದು ತೊಂದರೆ ಇರ್ಬೋದು ಅಂತ ಹಾಗೆ ಇರ್ತದೆ. ಹೌದು. ಸೊ ಇಂಥೆಲ್ಲ ತೊಂದರೆಗಳು ಇರ್ತದೆ. ಆದರೆ ಮೊದಲು ಬರುವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದ್ರೆ, ಇಬ್ಬರಿಗೂ ಇನ್ವೆಸ್ಟಿಗೇಷನ್ಸ್ ಕೊಟ್ಟು ನಂತರ ನಾವು ನೋಡ್ತೇವೆ ಯಾರಿಗೆ ತೊಂದರೆ ಉಂಟಂತ. ಸೊ ಅವರಿಗೆ ಸೂಕ್ತವಾಗಿ ನಾವು ಔಷಧಿಯನ್ನು ಕೊಡ್ತೇವೆ. ಓಕೆ, ಹಾಗಾದ್ರೆ ಇವಾಗ ನೀವು ಹೇಳಿರೋ ಪ್ರಕಾರ ಮಹಿಳೆಯರಲ್ಲಿ PCOD, PCOS ಅಥವಾ ಗೆಡ್ಡೆ, ಗರ್ಭಕೋಶದ ಗೆಡ್ಡೆ, ಎಂಡೋಮೆಟ್ರಿಯೋಸಿಸ್, ಪಾಲಿಪ್, ಇವೆಲ್ಲ ಸಮಸ್ಯೆಗಳಿಂದ ಕೆಲವೊಮ್ಮೆ. ಓಕೆ, ಆ್ಯಂಡ್ ಪುರುಷರಲ್ಲಿ ಬಂದು ಸ್ಪರ್ಮ್ ಕೌಂಟ್ ಅಥವಾ ಸ್ಪರ್ಮ್ ಇದ್ದು ಕ್ವಾಲಿಟಿ ರೆಡ್ಯೂಸ್, ಅನ್ಹೆಲ್ತಿ ಫುಡ್ ಮತ್ತು ಗಜೆಟ್ಸ್ ಮತ್ತು ಸ್ಮೋಕಿಂಗ್, ಆಲ್ಕೋಹಾಲು, ಕೆಲವೊಮ್ಮೆ ಹೈಡ್ರೋಸಿಲ್, ಕೆಲವೊಮ್ಮೆ ವೆರಿಕೋಸಿಲ್ ಮುಖ್ಯ ಕಾರಣವಾಗ್ತದೆ ಕೆಲವೊಮ್ಮೆ ಗರ್ಭ. ಹಾಗಾದ್ರೆ ಇದೆರಡಕ್ಕೂ ಹೋಮಿಯೋಪತಿಯಲ್ಲಿ ಔಷಧಿ ಇದೆಯಾ? ಹೋಮಿಯೋಪತಿಯಲ್ಲಿ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದರೆ, 2022 ಮಾರ್ಚ್ 8ರಂದು ವಿಶ್ವ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿಗಳಾದ ನಿರ್ದೇಶಕರಾದ ರೆವರೆಂಡ್ ಫಾದರ್ ರಿಚರ್ಡ್ ಎಲೋಶಿಯಸ್ ಕುವೆಲ್ಲೋ ಮತ್ತು ನಮ್ಮ ಇಂದಿನ ಆಡಳಿತಾಧಿಕಾರಿಗಳಾದ ಫಾದರ್ ರೋಷನ್ ಕ್ರಾಸ್ತರ್ ಅವರು ಒಂದು ಜೆನೆಸಿಸ್ ಫರ್ಟಿಲಿಟಿ ಕ್ಲಿನಿಕನ್ನು ಪ್ರಾರಂಭಿಸಿದರು. ಈ ವರ್ಷ ಏನಾಯ್ತು ಅಂತ ಹೇಳಿದರೆ, 3 ವರ್ಷದ ನಂತರ ನಾವು ಅದರ ರಿವ್ಯೂ ಮಾಡಿದ್ದೆವು. ಸೊ ಮಾರ್ಚ್ 7 ತಾರೀಕಿಗೆ 2025ರಂದು ಇದರೊಂದು ರಿವ್ಯೂ ಇತ್ತು. ಅದು ನಮ್ಮ ಫಾದರ್ ಫೌಸ್ಟಿನ್ ಲುಕಾಸ್ ಲೋಬೋ ಅವರ ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೆವು. ಸೊ ಇದರಲ್ಲಿ ಆ್ಯಕ್ಚುಲಿ ನಮ್ಮ 2022ರಿಂದ 2025ರವರೆಗೆ 91 ಫ್ಯಾಮಿಲಿ ಅಂದರೆ ಕಪಲ್ಸ್ಗಳು ನೋಂದಣಿ ಪಡೆದು ಅದರಲ್ಲಿ 43 ದಂಪತಿಗಳಿಗೆ ಮಗುವನ್ನು ಪಡೆಯುವ ಭಾಗ್ಯವನ್ನು ಅವರು ಲಭಿಸಿದ್ದಾರೆ. ಸೊ ಈ ಸಲ ನಾವು ಅದು ನಮ್ಮ ಕಾರ್ಯಕ್ರಮವನ್ನು ಇಡುವಾಗ ನಿಯರ್ಲಿ ಒಂದು 27 ದಂಪತಿಗಳು ಬಂದು ಅವರ ಒಂದು ಟೆಸ್ಟಿಮನಿಯನ್ನು ನಮ್ಮ ಪ್ರೆಸ್ಸಿನ ಎದುರುಗಡೆ ಅವರು ಕೊಟ್ಟಿದ್ದಾರೆ. ಸೊ
ಸೊ ಹೋಮಿಯೋಪತಿಯಲ್ಲಿ ಇದಕ್ಕೆ ಒಳ್ಳೆ ಮದ್ದು ಉಂಟು. ಡಾಕ್ಟರ್, ಇವಾಗ ಎಲೋಪತಿಯಲ್ಲೂ ಮೆಡಿಸಿನ್ಸ್ ಇದೆ ಈ ಬಂಜೆತನಕ್ಕೆಲ್ಲ ಅನ್ನೋದು ಅಲ್ವಾ? ಹಾಗಾದರೆ ಎಲೋಪತಿಗೂ ಹೋಮಿಯೋಪತಿ ಮೆಡಿಸಿನ್ಸು ಇರುವಂಥ ವ್ಯತ್ಯಾಸ ಏನು? ಹೋಮಿಯೋಪತಿಯಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಹೋಮಿಯೋಪತಿ ವೈದ್ಯರು ರೋಗಕ್ಕಿಂತ ರೋಗಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಅವರ ವ್ಯಕ್ತಿತ್ವವನ್ನು ಅರಿತುಕೊಳ್ತಾರೆ. ಅವರ ಮಾನಸಿಕ, ಸಾಮಾಜಿಕ, ಕೌಟುಂಬಿಕ ಹಾಗೂ ಲೈಂಗಿಕ ಇದರ ವಿಷಯವನ್ನು ಅರಿತುಕೊಂಡು ನಂತರ ಅದಕ್ಕೆ ಸೂಕ್ತವಾದ ಔಷಧಿಯನ್ನು ನಾವು ಕೊಡುತ್ತೇವೆ. ಅದಕ್ಕೆ ನಾವು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೇವೆ. ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟನ್ನು ಕೊಟ್ಟು ಇದನ್ನು ಗುಣಪಡಿಸುವ ಸಾಧ್ಯತೆ ಉಂಟು. ಏನಾಗ್ತದೆ ಅಂತ ಹೇಳಿದರೆ, ಈಗ ಹಾರ್ಮೋನಲ್ಲಿ ವ್ಯತ್ಯಾಸ ಇರ್ತದೆ. ಆ ಹಾರ್ಮೋನು ಈಗ ಇಂಗ್ಲೀಷ್ ಮದ್ದಲ್ಲೆಲ್ಲ ಏನಾಗ್ತದೆ ಅಂತ ಹೇಳಿದರೆ, ಅವರು ಕೆಲವು ಇಂಜೆಕ್ಷನ್ ಕೊಡ್ತಾರೆ ಕ್ಲಾಮಿಫಿನ್ ಓವ್ಯುಲೇಷನ್ ಆಗಲಿಕ್ಕೆ. ನಮ್ಮದು ಹಾಗೆಲ್ಲ, ನಾವು ಕಾನ್ಸ್ಟಿಟ್ಯೂಷನ್ ಮೆಡಿಸಿನ್ ಕೊಟ್ಟು ಅದು ಅವರ ದೇಹದಲ್ಲೇ ಆ ಹಾರ್ಮೋನ್ ಉತ್ಪತ್ತಿ ಮಾಡುವ ಹಾಗೆ ನಾವು ಮಾಡ್ತೇವೆ, ನ್ಯಾಚುರಲಿ. ಸೊ ಅದರಿಂದ ಸೈಕಲ್ಸ್, ಅವರ ಋತುಚಕ್ರದಲ್ಲಿ ಸೈಕಲ್ಸ್ನಲ್ಲಿ ಸರಿಯಾಗಿ ಆಗಿ, ಈಗ 35 ದಿವಸದ ಋತುಚಕ್ರ 28 ದಿವಸ 30 ದಿವಸಕ್ಕೆ ಹೊಟ್ಟೆನೋವು, ವಿಪರೀತ ರಕ್ತಸ್ರಾವಲಿದ್ದರೆ ಅದು ಕ್ರಮೇಣ ಕಮ್ಮಿಯಾಗಿ ಅವರ ಬಾಡಿಯಿಂದಲೇ ಅದು ಹಾರ್ಮೋನ್ ಉತ್ಪತ್ತಿ ಆಗೋ ಹಾಗೆ ನಾವು ಮಾಡ್ತೇವೆ. ಇದು ಟ್ಯೂಷನ್ ಅವರ ಇಮ್ಯುನಿಟಿ ಸಿಸ್ಟಮ್ ನಾವು ಇಂಪ್ರೂವ್ ಮಾಡ್ತೇವೆ. ಓಕೆ, ಫೈನ್. ಹೌದು. ಹಾಗಾದ್ರೆ ಇವಾಗ ನಿಮ್ಮನ್ನು ಕಾಂಟ್ಯಾಕ್ಟ್ ಆಗಬೇಕು ಅನ್ನೋದಾದರೆ ಏನು ಮಾಡಬೇಕಾಗುತ್ತೆ? ನಮ್ಮನ್ನು ಕಾಂಟ್ಯಾಕ್ಟ್ ಆಗಬೇಕಾದ್ರೆ ನಾವು ಫಾದರ್ ಮುಲ್ಲರ್ಸ್ ದೇರ್ಲಕಟ್ಟೆ ಹೋಮಿಯೋಪತಿ ಹಾಸ್ಪಿಟ್ಲಲ್ಲಿ ಸೋಮವಾರದಿಂದ ಶನಿವಾರದವರೆಗೆ 6 ದಿವಸ ಬೆಳಿಗ್ಗೆ 9ರಿಂದ 4 ಗಂಟೆ ತನಕ ವಿವಿಧ ವೈದ್ಯರುಗಳು ನಮ್ಮ ಬಳಿ ಇದ್ದಾರೆ. ಸೋಮವಾರ 2 ಡಾಕ್ಟರ್ಸ್, ಹಾಗೆ ಮಂಗಳವಾರ, ಬುಧವಾರ, ಗುರುವಾರ ಮತ್ತು ಶನಿವಾರ. ಹಾಗೆ ಜೆನೆಸಿಸ್ ಫರ್ಟಿಲಿಟಿ ಕ್ಲಿನಿಕಲ್ಲಿ ಯಾವಾಗಲೂ ಸಹ ಅವರು ಬರ್ಬೋದು. ಆದರೆ ನಮಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಬಂದರೆ ಅವರು ತುಂಬ ಒಳ್ಳೆಯದು. ನಮ್ಮ ಟೈಮ್ ಮತ್ತು ಅವರ ಟೈಮ್ ಸೂಟ್ ಆಗಿ ನಾವು ಅಪಾಯಿಂಟ್ಮೆಂಟ್ ಕೊಡ್ಬೋದು. ಹಾಗೆ ಆನ್ಲೈನ್ ಕ್ಲಿನಿಕ್ ಅಂತ ಸಹ ಉಂಟು. ಕೆಲವರಿಗೆ ಇಲ್ಲಿ ಬರಲಿಕ್ಕೆ ಆಗದಿದ್ದರೆ ಆನ್ಲೈನ್ ಕ್ಲಿನಿಕಲ್ಲಿ ಸಹ ನಾವು ಸಲಹೆಯನ್ನು ಕೊಡ್ತೇವೆ. ಹಾಗೆ ಕಂಕನಾಡಿಯಲ್ಲಿ ಸೋಮವಾರ ದಿವಸ ನಾನು ಹಾಗೂ ನನ್ನ ಡಾಕ್ಟರ್ ಅನಿತಾ ಅಂತ ಇಬ್ಬರು ಇದ್ದೇವೆ. ಸೊ ಇಬ್ಬರು ಕನ್ಸಲ್ಟೇಷನ್ ಇನ್ಫರ್ಟಿಲಿಟಿಗೆ ನಾವು ಕೊಡ್ತೇವೆ ಜನರಲ್ ಆಗಿ. ಫೈನ್ ಡಾಕ್ಟರ್, ಇದುವರೆಗೂ ಇವಾಗ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಇದರ ಕುರಿತು ಸಂಕ್ಷಿಪ್ತ ಮಾಹಿತಿ ಕೊಟ್ಟರೆ ಧನ್ಯವಾದ.